ಚೀಚಿ ಮೀನು ಇಷ್ಟ ದೊಡ್ಡದಿತ್ತ ಚೀ. ಹೌದು ಮಗ, ಅದ ಒಂದೆಲ್ಲ ಅನ್ಕಂಡ ಲಾಯ್ಕ್ ಇರುತ್ತದ. ಲಾಯ್ಕ್ ಮೀನು ನಿಮ್ಮ ಬನ್ನಿ. ಲಾಯ್ಕ್ ಇತ್ಕಣಿ ಮೀನು. ಯಾವ್ದು ಕೊಡುದ? ಅಂಜಲ್ ಕೊಡುದ? ಈ ಬೆಳ್ಚ್ ಮೀನು ಇತ್ಕಣಿ. ಬೆಳ್ಚ್ ಮೀನು ಒಳ್ಳೆ ಫ್ರೆಶ್ ಇತ್ತು. ಅದು ಬೇಡ, ಫ್ರೆಶ್ ಇದ್ರು ಬೇಡ. ಇದು ಕಲ್ಮಂಡಿ ಎಷ್ಟು ಹೇಳ, ಫ್ರೈ ಮಾಡುವಂಥದ್ದು ಅಂತಾರೆ ಕೂಡ. ಅದು ಬೆಳ್ಚ್ ಮೀನು ಪದಾರ್ಥಕ್ಕೆ ಸೈ. ಅದು ಫ್ರೈ ಮಾಡ್ಲಿಕ್ಕೆ ಒಂಚೂರು ಸುಕ್ಕತ್ಕೊಂಡಂಗೆ ಮಾಡ್ರೆ ಲಾಯ್ಕತ್ತದ. ಮತ್ತೆ ಹಂಗೂ ಮಾಡ್ಲಿಕ್ಕೆ ಫ್ರೈಯು ಮಾಡ್ಲಿಕ್ಕೆ ನೀವು ಒಳ್ಳೆ ಟೇಸ್ಟ್ ಇರುತ್ತದೆ. ಒಂದ್ಸತಿ ಮಾಡಿ ಕಾಣಿ, ತಕಣಿ, ಕಮ್ಮಿ ಮಾಡಿ ಕೊಡುವ. ಮಗ ನೀನು ಹೊಸ್ತೆ ಬಂದದ್ದಲ್ದ, ನಿಂಗೆ ಅದೆಲ್ಲ ಗೊತ್ತಾಗ್ತಿಲ್ಲ. ಸುಮ್ಮನೆ ಆಯ್ಕೋ. ಅವ್ರು ಯಾವ್ದು ಹಾಳಿರುತ್ತಲ್ಲ ಅದು ಬೇಗೆಲ್ಲ ಸೇಲ್ ಇಲ್ಲಿ ಅನ್ಕೊಂಡು ಹಂಗೆ ಹೇಳುದವ್ರು ತಗೊಂಡ್ಲಿ ಅನ್ಕೊಂಡು. ಅದು ಬೇಡದು, ಅದು ಲಾಯ್ಕತ್ತಿಲ್ಲ ಫ್ರೈ ಎಲ್ಲ ಮಾಡೋಕ್ಕೆ. ನಾವು ಬೆಳ್ಚ್ ಮೀನು ತಗೊಂಬ. ಅದು ಬೇಡ. ಇದು ಕಲ್ಮಂಡಿ ಎಷ್ಟು? 100 ರೂಪಾಯಿಗೆ? 3 ರೂಪಾಯಿಗೆ 3 ದೊಡ್ಡವಲ್ದ ಸೈಜ್. ಯಪ್ಪ 3? ಆಯ್ತು ಮರಿತಿ, ನೀವು ವ್ಯಾಪಾರ ಮಾಡೋಳು. ಹೌದು, ಏಗಳು ಬಂದರೂ ನಿಂದು ಹಿಂಗೆ ಇರುತ್ತೆ ಕಣ. ಬಾ ಮಗ ಮುಂದಪ್ಪ ಬಾ. ಅಯ್ಯಮ್ಮ ಇಲ್ಲಿ ಬನ್ನಿ, ಫ್ರೆಶ್ ಇತ್ತು ಕಣಿ. ಬನ್ನಿ, ಯಾವ್ದು ಕೊಡುದ? ಕಮ್ಮಿ ಮಾಡಿ ಕೊಡ್ತೇ ಹೇಳ ಬತ್ತೆ, ಸುಮ್ಮನೆ ಮತ್ತೆ ಕರಿಬೇಡ. ಕಮ್ಮಿ ಮಾಡಿ ಕೊಡುದೆ ಮತ್ತೆ ಯಾರಿಗೆ ಕೊಡುದೆ? ಊರ ಮನೆಯರಲ್ದ. ಬನ್ನಿ, ಫ್ರೆಶ್ ಇತ್ತು ಕಣಿ. ಬನ್ನಿ ನೀವು, ಬನ್ನಿ ಮಗ, ಬಾ. ಈಗ ದೊಡ್ಡ ದೊಡ್ಡ ಮೀನು ಇತ್ತು ಕಣ. ಬೆಂಗಳೂರಿಂದ ಬಂದದ್ದ ಹೆಣ್ಣ. ಯಾವುದೊಂದು ಗಿರಾಕಿ ಬಂದರು ಎಂತಾರು ಮಾಡಿ ಆಚೆ ಬದಿ ಕರ್ಕೊಂತಾಳು. ಕಲ್ಮಂಡಿ 6 ಮಾಡಿ ಕೊಡ್ತೇ ಕಣ. ತಕಂತೆ ನಾನು 100 ರೂಪಾಯಿಗೆ 6. 200 ರೂಪಾಯಿ ಮೀನು ಕೊಡು, 12 ಮೀನು ಕೊಡು. ಮೀನು ತಿನ್ಕ ಮಗ, ಮೀನೀಗ ಕಲ್ಮಂಡಿ ಒಳ್ಳೆ ಮೀನು. ಈಗ ಅಜ್ಜಿಗೆ 12 ಮಾಡಿ ಕೊಡ್ತೆ ನಾನು. ಬನ್ನಿ ತಕಣಿ. ಹೋ ಅಯ್ಯಮ್ಮ ಬನ್ನಿ, ಜಾರಿ ಕಣಿ. 200 ರೂಪಾಯಿ ಕೆಜಿ. ಫ್ರೆಶ್ ಇತ್ತು, ಫುಲ್ ಆಡ. ಬನ್ನಿ ಈಗಣಿ, ಎಲ್ಲ ಮೀನು ಇತ್ತು ಕಣಿ. ಪಾಂಪ್ಲೆಟ್ ಇತ್ತು, ಎಲ್ಲ ಕಮ್ಮಿ ಮಾಡಿ ಕೊಡುವ. ಊರಲ್ದ ನೀವು. ಬನ್ನಿ, ಬಾ ಮಗ ಬಾ. ನನ್ನ ಮಗ ಮುಂಚೆಲ್ಲ ನಮ್ಮ ಸಾಕು ನಸಿ ಬಿಟ್ಟರೆ ಬೇರೆ ಮೀನು ಮಾರೋರು ಇರಲ್ಲ. ಮೀನು ಸಾಯಿಬಪ್ಪ ಬರ್ತಿದ್ದೆ. ಈಗ ಕಣ ಪಾರಿನರೆಲ್ಲ ಬಂದಿರ. ಮಗ ಪಾರಿನರ? ಇಲ್ಲ ಅಜ್ಜಿ, ಇಲ್ಲೇ ಹತ್ರ ಹಾಲಡಿಯಿಂದ ಬಂದದ್ದು. ಅಲ್ಲಿ ಮಾರ್ತಿದ್ದಿದೆ, ಸಿದ್ದಾಪುರ ಸಂತೆಲಿ ಮಾರ್ತಿದ್ದಿದೆ. ಈಗ ಸುಮಾರು ದಿನ ಆಯ್ತು ನಾನು ನಿಮ್ಗೆ ಕಾಮ್ತಿರ್ತೆ. ಏಗಳು ಅಲ್ಲಿ ತಗೊಂತಿರ್ತೀರಲ್ಲ ಮೀನು, ಹಂಗಾಗಿ ಕರೆದೆ. ಇದು ಕಾಮಕ್ಕಷ್ಟೇ ಈ ಡ್ರೆಸ್ ಇತ್ತಲ್ಲ, ಅದು ಮಳೆಗೆ ರೈನ್ ಕೊಟ್ಟೆ. ಬೆಳಿಗ್ಗೆ ನಾನು ಹೋಯ್ನಲ್ಲ ಮಲ್ಪಿಗೆ, ಜೋರು ಮಳೆ. ರೈನ್ ಕೋಟ್ ಹಾಕೊಂಡೆ ಅಲ್ಲಿ ಇದು ಹಾಕಿರ್ತಾರಲ್ಲ ಹೋಲ್ಸೆಲ್ಲ ತಗೊಂಡದ್ದು ಮೀನು. ಹಾಗೆ ಬಂದೆ. ಮತ್ತಿನ್ಗೆ ಮಳೆ ಬಪ್ಪದು ಹೋಪದು ಆತಿರ್ತಾರ, ಹಂಗೆ ರೈನ್ ಕೋಟ್ ಹಾಕೊಂಡೆ ಇದ್ದೆ ಅಷ್ಟೇ. ಇದು ದೊಡ್ಡದಲ್ದ ಹಾಕಂತೆ. ಹಂಗಾಗಿ ಗೊತ್ತಾಯಿಲ್ಲ. ಲಾಯ್ಕಿತ್ತು ಮಾರೈತಿ. ಒಂಥರ ಬೆಸ್ಟ್. ಸೀರೆ ಉಟ್ಕೊಂಬ್ಕಿಂತ ಹೈಕೊಂಡಿರಿ ನೀವು ಹುಡುಗಿಯರು ಹೈಕೊಂಡ್ಲಕ್ಕ. ಅವ್ರು ಬೆಳ್ಳಗೆ ಪಾರಿನರ್ ಕಣಂಗೆ ಇದ್ದೆ, ಕೂದಲೆಲ್ಲ ಲಾಯ್ಕಿದ್ದೆ. ಅದಿರಲಿ, ಹೇಳ ರೇಟ್ ಮಾಡಿ. ಆ ದೊಡ್ಡದೊಂದು ಇತ್ತು ಕಾಣ ಅಂಜಲ, ಅದಕ್ಕೆ ಎಷ್ಟು ಬರ್ತೈತೆ ಕಾಣದು? 7 ಸಾವಸಲ್ಲ ಮಗ. ನಿನ್ನ ಅಮ್ಮ ಅಲ್ಲಿಂದ ಬಪ್ಪಕೋದೇ ಕಾರಣ. ಮೊನ್ನೆಲ್ಲ ಏಡಿ ಕಚ್ಚಿ ಹಾಕಿದ ಮಗನೇ ನಮಗೆ. ಇದು ಕಣಿ, 1.25 kg ಇತ್ತು. 450 ರೂಪಾಯಿ ಹತ್ತು ಕಣಿ. ನೀವು ಬೇಕಾದ್ರೆ 430 ರೂಪಾಯಿ ಕೊಡಿನಿ. 430? 250 ರೂಪಾಯಿ ಕೊಡೆ. ದೊಡ್ಡದೊಂದು ಮೀನು ಕೊಡಿ ಸಾಕು, ನಾವು ವ್ಯಾಪಾರ ಮುಗೀತು ಹೋತ. ಹೌದು, ಎಂತ ವ್ಯಾಪಾರ ಮಾಡ್ತೀರಿ ನೀವು? ಬರ್ತಿಲ್ಲಪ್ಪ. ಎಷ್ಟು ನೀವು 450 ರೂಪಾಯಿದು? ಅದು 200 ರೂಪಾಯಿಗೆ ಕೊಡ್ಕಿದ್ದಿತ್ತು ಅಕ್ಕ. ಮತ್ತಾರು ನೀವು ಏಗಳು ಇಲ್ಲೂ ಓಡಾಡ್ತೀರಿ, ಮಾಮೂಲಿ ಗಿರಾಕಿ ಆತ್ರಿ ಅನ್ಕ ನಾ ಕಮ್ಮಿಗೆ ಹೇಳೋದಷ್ಟೇ. ಹಂಗೆಲ್ಲ ಕುಸಲ್ ಮಾಡೋಕ್ಕಾಗ ಮಗ. ಪಾಪ ಹೊಲ್ಲೆಲ್ಲ ಉಳ್ಕೈತೆ. ಹಂಗೆಲ್ಲ ಮಾಡ್ಕೋಕ. ನೀನು ಕಾಣ ಜಾಸ್ತಿ ಚಾಕ್ಲೇಟ್ ಬಿಸ್ಕೆಟ್ ತಿಂದರೆ ನಿನ್ನ ಹೊಲ್ಲು ಹಂಗೆ ಅತ್ತ. ಎಂತ ಅಂಬ್ರ ಮಗಿಗೆ? ಎಂತಿಲ್ಲ ಮರಿತೀನಿ. ನೀ ಬಾಯಿ ಒಂಚೂರು ಮುಚ್ಕೊಂಬಿಲೆ. ನನ್ನ ಬಾಯಿ ಹೊಲ್ಕಂಡು ಎದ್ರಕೊಂಡಿದ್ದ ಮಗ. ಹೊಲ್ಲೆಲ್ಲ ಉದ್ರಿ ಹೋಯ್ತ. ಬಾಯಿ ಮುಚ್ಕೊಂಡ್ರೆ ಎಂತ ಇಲ್ಲ, ಎಲ್ಲ ಹೊಸಟೆಲ್ಲ ಒಳಗೆ ಹೊತ್ತು. ಬಾಯಿ ತೆಗೆದ್ರೆ ಎಲ್ಲ ಹೊಲ್ಲು ರಕ್ಕ ಸರ್ಕೊಂಡಂಗೆ ಆಯ್ತು ಮಗ. ಅದಕ್ಕೆ ಜಾಸ್ತಿ ಚಾಕ್ಲೇಟ್ ತಿನ್ಕಾಗ. ಬೇಗ ಕೊಡ, ನಮಗೆ ತಡ ಹತ್ತ. ಇನ್ನು ಮನೆಗೆ ಹೋಗಿ ಪದಾರ್ಥ ಬೇರೆ ಆಯ್ಕೆ ಕಾಣ. ಎಷ್ಟು ಕೊಡಿ? 250 ರೂಪಾಯಿ ಲಾಸ್ಟ್, ಅದ್ರ ಮೇಲೆ ಹತ್ತಿಲ್ಲ. ಹಂಗೆ ಹೇಳ್ರಿ ಹೆಂಗಮ್ಮ? ಆತಿಲ್ಲ, 200 ರೂಪಾಯಿ ಬತ್ತೇ ಇಲ್ಲ ಅಲ್ಕಣಿ. ಆ ಬದಿಗಿದ್ದು ಸಣ್ಣದು ಬೇಕಾರೆ ತಕಣಿ, 200 ರೂಪಾಯಿ ತಕಣಿ ಬೇಕಾರೆ. ಪಾಂಪ್ಲೆಟ್ ಲಾಯ್ಕಿತ್ತಲ್ಲ, ಪಾಂಪ್ಲೆಟ್ ಹೆಂಗೆ? ಪಾಂಪ್ಲೆಟ್ 800 ರೂಪಾಯಿ kg ಕಣಿ. ಲಾಯ್ಕಿತ್ತು ಕಪ್ ಪಾಂಪ್ಲೆಟ್. ಬಾ ರೇಟ್ ಕಮ್ದ್ರೆ ಯಾವ ತಕಂದಲ್ಲ, ಮುಟ್ಟುದಲ್ಲ ಮರಿತೀನಿ ನಿನ್ನ ಹತ್ರ ರೇಟ್. ನೀವು ಪೂರ ಮೀನು ಮಾರ್ಕೆಟಲ್ಲಿ ಎಲ್ಲರೂ ಕೇಳಿ ಅಮ್ಮ, ಎಲ್ಲ ಬದಿ ಒಂದೇ ರೇಟ್. ನಮ್ದೆಲ್ಲ ರೇಟ್ ಫಿಕ್ಸ್ ಇರುತ್ತೆ. ಒಂಚೂರು ನಮ್ಮ ತಮ್ಮರನ್ಕ ಆಚೆ ಮಾಡ್ಕೊಂಬದು. ನಿಮ್ಗೀಗ ನಾ ಎಲ್ಲ 55 ರೂಪಾಯಿ ಕಮ್ಮಿ ಹೇಳ್ತಿದ್ದೆ ಏಗಳು ನಾವು ಕಾಂಬರಲ್ದ ಅನ್ಕಂಡು.
ತಕಣಿ ಕಮ್ಮಿ ಮಾಡಿ ಕೊಡುವ, ಒಂದು 20 ರೂಪಾಯಿ ಕಮ್ಮಿ ಮಾಡಿ ಕೊಡುವ. ತಕಣಿ ಲಾಯ್ಕಿತ್ತು ಇಲ್ಲದೆ ಇದೇ ತಕಣಿ ಅಂಜಲ್ ತಕಣಿ 450 ರೂಪಾಯಿ ತಕಣಿ. ಈಗ 500 ರೂಪಾಯಿದೀಗಲ್ದ ಇನ್ನು ಕಮ್ಮಿ ಮಾಡ್ಕೊಂಬಕ್ಕಾತಿಲ್ಲ. ತಕಣಿ ನೀವು ಜಾಸ್ತಿ ಅಂದ್ರೆ ಒಂದು 20 ರೂಪಾಯಿ ಕಮ್ಮಿ ಕೊಡಿ. ಈಗ ನಂಗೂ ಬೇಡ ನಿಂಗೂ ಬೇಡ 300 ರೂಪಾಯಿ ಕೊಡ್ತೆ. ಕೊಡುದಾರ ಕೊಡು ನೀನು, ಇಲ್ದಿರ ನಾ ಮುಂದೆ ಹೋತೆ ಅಷ್ಟೇ. ಆತಿಲ್ಲ ಅಮ್ಮ, ಎಂತಮ್ಮ ನೀವು, ನಮಗೆ ಬತ್ತಿಲ್ಲ 300 ರೂಪಾಯಿಗೆ. ಹಾಂ ಚಟ್ಲಿ ತಕಣಿ 300 ರೂಪಾಯಿ ಕೆ ಜಿ. ಬೇಕಾದ್ರೆ ತಕಣಿ ಒಂದು ಮುಷ್ಟಿ ಜಾಸ್ತಿ ಹಾಕಿ ಕೊಡುವ. ನಾ ಅದೆಲ್ಲ ಹೇಳಬೇಡ, ನಾವು ಏಗಳಿಂದ ವ್ಯಾಪಾರ ಮಾಡ್ಕೊ ಬಂದಾರೆ ಮಗ. ಕೊಡುದಾರೆ ಅದು 300 ರೂಪಾಯಿ ಕೊಡು, ಇಲ್ದಿರ ನಾ ಮುಂದೆ ಹೋತೆ. ಆಯ್ತು, ನಮಗೆ ಇದರಲ್ಲಿ ಎಂತ ಈಗ ಲಾಭ ಇಲ್ಲ. ಈಗ ಮತ್ತಾರು ಹೆಣ್ಣಿನ ಬಂದಿರಿ, ತಕಣಿ ಕೊಡುವ 300 ರೂಪಾಯಿ. ಒಂದು 350 ಕೊಟ್ಟಿರ ಆತಿದ್ದಿತ್ತು ಕಣೆ. ಆರು ಈಗ ಊರು ಬದಿಯರ ಅನ್ಕ ನಾ ಬಿಡ್ತಿದ್ದೆ. ಇಲ್ಲೇ ಬಂದು ತಕಣಿ ಅಕ್ಕ, ಕಮ್ಮಿ ಮಾಡಿ ಕೊಡ್ತೆ ಪ್ರತಿ ಸಲ. ಕೆಳಗಿಳಿ ಮಗ, ನಾ ಹೊಟ್ಟೆ ತಕ್ಕಂತ ಮೀನಿದೆ. ಇನ್ನು ಎಷ್ಟನೇ ಕ್ಲಾಸ್ ಓದುತ್ತ? ಯಾವ ಕ್ಲಾಸ್ ಮಗ? ಓಹೋ ಹೌದಾ, ಲೈಕ್ ಮಾಡಿ ಓದ್ಕಕ್ಕ. ಇಂಗ್ಲೀಷ್ ಮೀಡಿಯಮ್ಮಾ? ಹೌದೇ, ಅವು ಸಿಟಿ ಅವು ಮತ್ತೆ ಎಲ್ಲಿ ಕನ್ನಡ ಮೀಡಿಯಮಿಗೆ ಹೋಯ್ತು. ಅಲ್ಲೆಲ್ಲಿ ಗೌರ್ಮೆಂಟ್ ಶಾಲೆ ಹುಡ್ಕೊ ಹೋಗ್ದು, ಹತ್ತಿರ ಯಾವುದಿತ್ತು ಅದಕ್ಕೆ ಸೇರಿಸೋದಷ್ಟೇ. ಅಲ್ಲಿ ಈಗಣಿ ತಕಣಿ ಮೀನು ಲೈಕ್ ಮಾಡಿ ಪದಾರ್ಥ ಮಾಡಿ. ಏನಾಯ್ತು ಒಂಚೂರು ಕಮ್ಮಿ ಕೊಟ್ಟರೆ ಯಾರು ಇರಲಿ. ನಾವು ತಿಂದ್ರು ಒಂದೇ, ನೀವು ತಿಂದ್ರು ಒಂದೇ, ಎಲ್ಲ ಗೊಬ್ಬರವೇ ಅಲ್ದ. ತಕಣಿ. ಆಯ್, ನಮ್ದು ಮೀನು ವ್ಯಾಪಾರ ಮುಗೀತ. ಎಲ್ಲರದ್ದು ತಿಂಡಿ ಆಯ್ತಾ? ನಿಮಗೂ ಮೀನು ತಿನ್ಬೇಕು ಆಸೆಯಾರೆ ಬನ್ನಿ ಅಕ್ಕ ನಮ್ಮ ಮನೆಗೆ. ಹಾಗೆ ನಿಮ್ಗೆ ಯಾವ ಮೀನು ಇಷ್ಟ ಅನ್ಕ ಕಾಮೆಂಟಲ್ಲಿ ಹಾಕಿ. ಹೊಸ್ದಾಗಿ ಕಾಣ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೀನಿ. ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡೀನಿ ಅಕ್ಕ. ನಾವು ಬತ್ತು ಹಂಗಾರೆ.